ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಲೈಫ್ ವಿತ್ ರಕ್ಷಾ ಕಟೀಲ್ ಯೂಟ್ಯೂಬ್ ಚಾನಲ್. ಈ ಚೌತಿಯ ಸಂದರ್ಭಗಳಲ್ಲಿ ವಿಶೇಷವಾಗಿ ಎಲ್ಲರ ಮನೆಗಳಲ್ಲಿಯೂ ಹಲಸಿನ ಎಲೆಯ ಕಡುಬನ್ನು ಮಾಡ್ತಾರೆ. ಅದನ್ನೇ ನಾನಿವತ್ತು ಅತ್ಯಂತ ಸುಲಭ ವಿಧಾನದಲ್ಲಿ ಯಾವ ರೀತಿ ಮಾಡುವುದು ಅಂತ ನಿಮಗೆ ತೋರಿಸಲಿಕ್ಕೆ ಇದ್ದೇನೆ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ನೋಡಿ, ಮೊದಲಿಗೆ ನಾನು ಇಲ್ಲಿ ಅಕ್ಕಿಯನ್ನೆಲ್ಲ ನೆನೆ ಹಾಕಿ ಇಟ್ಟಿದ್ದೇನೆ. ಅಕ್ಕಿ, ಉದ್ದಿನ ಬೇಳೆ, ಸ್ವಲ್ಪ ನಾನು ಅವಲಕ್ಕಿ ಕೂಡ ನೆನೆ ಹಾಕಿದ್ದೇನೆ. ಇದನ್ನೆಲ್ಲವನ್ನು ಕೂಡ ಒಮ್ಮೆ ಗ್ರೈಂಡ್ ಮಾಡಿ ತರುವ. ನೋಡಿ, ಈಗ ಎಲ್ಲ ಗ್ರೈಂಡ್ ಮಾಡಿ ತಂದಾಯಿತು. ಇದನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡಿ ಹುಳಿ ಬರಲಿಕ್ಕೆ ಇಟ್ಟರೆ ಆಯಿತು. ಒಂದು 7-8 ಗಂಟೆಗಳ ಕಾಲ ಸರಿಯಾಗಿ ಹುಳಿ ಬಂದರೆ ನಮ್ಮ ಈ ಕೊಟ್ಟಿಗೆ ಕೂಡ ತುಂಬ ಸ್ಮೂತಾಗಿ ಬರ್ತದೆ. ಇದನ್ನೊಮ್ಮೆ ಕರೆಕ್ಟಾಗಿ ತಿರುಗಿಸುವ. ಎಲ್ಲವೂ ಕೂಡ ಕರೆಕ್ಟಾಗಿ ಮಿಕ್ಸ್ ಆಗಬೇಕು, ಇಲ್ಲದಿದ್ದರೆ ಹಿಟ್ಟು ಹುಳಿ ಬರಲ್ಲ. ಹಾಗಾಗಿ ಈಗ ಇನ್ನೊಂದು ಪಾತ್ರೆಗೆ ನಾನು ಸ್ವಲ್ಪ ಟ್ರಾನ್ಸ್ಫರ್ ಮಾಡಿದ್ದೇನೆ. ಇದನ್ನು ಕೂಡ ನಾನು ಮುಚ್ಚಿ ಕಟ್ಟಿಡ್ತಿದ್ದೇನೆ. ನಂತರ ಈಗ ಎಲೆಯನ್ನು ಕಟ್ಟೋದು ಯಾವ ರೀತಿ ಅಂತ ನೋಡುವ. ಹಲಸಿನ ಎಲೆಯ ಕೊಟ್ಟಿಗೆಯನ್ನು ನೋಡಿ, ಈಗ ಸಣ್ಣ ಎಲೆಗಳು ದೊಡ್ಡ ಎಲೆಗಳೆಲ್ಲ ಇರ್ತದಲ್ಲ, ಅದನ್ನು ಸ್ವಲ್ಪ ಬೇರೆ ಬೇರೆಯಾಗಿ ಮಾಡಿಡುವ. ಯಾಕಂದರೆ ಕೊಟ್ಟಿಗೆ ಒಂದೇ ಶೇಪಿಗೆ ಬರ್ತದೆ. ಹಾಗೆ ದೊಡ್ಡ ಎಲೆ ಸಣ್ಣ ಎಲೆ ಅಂತಾದರೆ ಅದು ಕಟ್ಟಲಿಕ್ಕೆ ಕೂಡ ಸ್ವಲ್ಪ ಆಗುವುದಿಲ್ಲ, ಕಷ್ಟ ಆಗ್ತದೆ. ಹಾಗಾಗಿ ನಾನಿಲ್ಲಿ ಎಲ್ಲವನ್ನು ಕೂಡ ತೆಗೆದಿಡ್ತಾ ಇದ್ದೇನೆ. ಮತ್ತು ಇದು ತುಂಬ ಸುಲಭವಾಗಿ ಮಾಡ್ಬೋದು. 1-2 ಸಲ ಕಲಿತ್ರೆ ತುಂಬಾ ಸುಲಭವಾಗಿ ಮಾಡ್ಬೋದು ಮನೆಯಲ್ಲಿಯೇ ಕೂಡ. ಅಂದರೆ ಹಬ್ಬದ ಸಂದರ್ಭಗಳಲ್ಲಿ ನಾವೇ ಮಾಡಿ ಎಲ್ಲ ನಮಗೆ ಯೂಸ್ ಮಾಡ್ಬೋದು, ಮನೆಯಲ್ಲಿ ಮಾಡಿ ತಿನ್ಬೋದು. ಒಳ್ಳೆಯದಲ್ಲ ಇದು ಕೂಡ. ಹಲಸಿನ ಎಲೆ ಕೊಟ್ಟಿಗೆ ಕೂಡ ತುಂಬ ಪರಿಮಳವಾಗಿರ್ತದೆ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನೋಡಿ, ಈಗ 4 ಎಲೆಯನ್ನೆಲ್ಲವನ್ನು ಕೂಡ ತೆಗೆದಿಡ್ತಿದ್ದೇನೆ. ಈಗ ಕಟ್ಟುವುದು ಹೇಗೆ ಅಂತ ನೋಡುವ. ಮೊದಲಿಗೆ ಈ ತೆಂಗಿನ ಗರಿಯ ಕಡ್ಡಿಯನ್ನು ಸ್ವಲ್ಪ ಚೂಪಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು, ಸಣ್ಣ ಸಣ್ಣದಾಗಿ. ನಂತರ ನೋಡಿ, 2 ಎಲೆಯನ್ನು ನಾನು ತಗೊಂಡಿದ್ದೇನೆ. ಇಲ್ಲಿ ಎಲೆಯ ತುದಿಗೆ ಎರಡನ್ನು ಕೂಡ ಜಾಯಿಂಟ್ ಮಾಡಿ ಇಟ್ಟು ತುದಿಗೆ ಒಂದು ನಾವು ತೆಂಗಿನ ಗರಿಯ ಕಡ್ಡಿಯನ್ನು ಹಾಕಿದ್ರೆ ಆಯಿತು. ನಂತರ ನೋಡಿ, ಇನ್ನೊಂದು ಎಲೆಯನ್ನು ಒಟ್ಟಿಗೆ ಕೂಡ ತಗೊಳ್ಬೋದು. ನಾನಿಲ್ಲಿ ಸಪ್ರೇಟಾಗಿ ತಗೊಂಡಿದ್ದೇನೆ. ಯಾಕಂದರೆ ಬಿಗಿನರ್ಸ್ ಯಾರಾದರೂ ಇದ್ದರೆ ಅವರಿಗೆ ಈಸಿ ಆಗ್ತದೆ ಈ ರೀತಿ ಮಾಡೋದ್ರಿಂದ. ನೋಡಿ, ಇನ್ನು ಈ ಸೈಡಿಗೆ ಒಂದು ಎಲೆಯನ್ನು ಹಾಕಿ ಕಡ್ಡಿಯನ್ನು ಹಾಕಿದರೆ ಆಯಿತು. ನೋಡಿ, ಕೆಲವೊಮ್ಮೆ 4 ಎಲೆಯನ್ನು ಕೂಡ ಒಮ್ಮೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಫಸ್ಟ್ ಟೈಮ್ ಎಲ್ಲ ಮಾಡುವವರಿಗೆ. ಅವರಿಗೆ ಈ ರೀತಿಯಾಗಿ ಮಾಡೋದು ಸ್ವಲ್ಪ ಅನುಕೂಲ ಆಗ್ಬೋದು. ನೋಡಿ, ಇದು ಸ್ವಲ್ಪ ಈಸಿ ಮೆಥಡ್. ನಂತರ ನೋಡಿ, ಈ ಥರ ನಾವು ಬೆಂಡ್ ಮಾಡಬೇಕು. ನಂತರ ಒಳಗಡೆಯಿಂದ ಬೆರಳನ್ನು ಇಟ್ಕೊಳ್ಬೇಕು. ಯಾಕಂದರೆ ಇಲ್ಲದಿದ್ದರೆ ಹಿಟ್ಟೆಲ್ಲ ಹೊರಗಡೆ ಬರ್ತದೆ. ಈ ಪಾರ್ಟನ್ನು ನಾವು ಗಟ್ಟಿಯಾಗಿ ಹಿಡಿದು ಇಲ್ಲಿಗೆ ಒಂದು ಕಡ್ಡಿಯನ್ನು ಹಾಕಿಕೊಳ್ಬೇಕು ಫಸ್ಟಿಗೆ. ನೋಡಿ, ಇದು ತುಂಬ ಸುಲಭ ವಿಧಾನ. 1-2 ಸಲ ನೋಡಿದರೆ ಬರ್ತದೆ. ನಂತರ ಇದರ ಮೇಲ್ಭಾಗಕ್ಕೆ ಇನ್ನೊಂದನ್ನು ಹಾಕಬೇಕು. ನೋಡಿ, ಹಾಗೆ ಎಲ್ಲ ಸೈಡನ್ನು ಕೂಡ ಹಾಗೆ ಮಾಡಿಕೊಂಡು ಬರಬೇಕು. ಖಾಲಿ ಒಂದು ಫೋಲ್ಡ್ ಮಾಡಿ ಒಂದು ಎಲೆಯನ್ನು ಮೇಲೆ ಇಟ್ಟರೆ ಆಯಿತು. ಇಲ್ಲಿ ತುದಿಗೆ ಒಂದು, ನಂತರ ಅದರ ಮೇಲೆ ಒಂದು ಹಾಕಿದರೆ ಆಯಿತು ಕಡ್ಡಿಯನ್ನು. ಆಗ ಕರೆಕ್ಟಾಗಿ ನಿಲ್ತದೆ ಎಲೆ ಕೂಡ. ಇನ್ನು ನೋಡಿ, ಹಲವಾರು ವಿಧಾನಗಳಲ್ಲಿ ನಮ್ಮ ಹಲಸಿನ ಎಲೆ ಕೊಟ್ಟಿಗೆಯನ್ನು ಮಾಡ್ತಾರೆ. ನಾನು ಇದು ತುಂಬ ಈಸಿ ಮೆಥಡಲ್ಲಿ ನಿಮಗೆ ತೋರಿಸಿಕೊಡೋದು. ಈ ರೀತಿ ಮಾಡೋದ್ರಿಂದ ದೊಡ್ಡ ದೊಡ್ಡ ಎಲೆಗಳಂದರೆ ನಮಗೆ ಎಲೆ ಕೂಡ ಕರೆಕ್ಟ್ ನಿಲ್ತದೆ. ನಾವು ತುಂಬ ಒಳಗಡೆಗೆ ತೆಕ್ಕೊಂಡು ಈ ಕಡ್ಡಿಯನ್ನು ಹಾಕಬೇಕು ಅಂತ ಇಲ್ಲ. ನೋಡಿ, ನಾನು ಸ್ವಲ್ಪ ಒಳಗಡೆ ಜಸ್ಟ್ ಪ್ರೆಸ್ ಮಾಡಿ ಸ್ವಲ್ಪ ಬೆಂಡ್ ಮಾಡಿದ್ದಷ್ಟೇ. ನೋಡಿ, ಈಗ ಒಳ್ಳೆ ಶೇಪಲ್ಲಿ ಕೂಡ ನಿಲ್ತದೆ. ಇನ್ನೊಂದು ಕಡ್ಡಿಯನ್ನು ಸೇರಿಸಿಕೊಂಡ್ರೆ ನಮ್ಮ ಕೊಟ್ಟಿಗೆ ರೆಡಿ ಆಯಿತು. ನೋಡಿ, ಕರೆಕ್ಟಾಗಿ ಬಂದಿದೆ. ನೋಡಿ, ಎಲ್ಲಿ ಕೂಡ ಹೋಲ್ ಕೂಡ ಕಾಣೋದಿಲ್ಲ, ನಿಮಗೆ ನೋಡ್ಬೋದು. ಸೈಡ್ ಕೂಡ ನೋಡಿ ಕರೆಕ್ಟಾಗಿ ನಿಂತಿದೆ.
ದೊಡ್ಡ ಎಲೆಗಳನ್ನು ತೊಗೊಂಡ್ರೆ ನೋಡಿ ದೊಡ್ಡ ಕೊಟ್ಟಿಗೆ ಆಗ್ತದೆ. ಇನ್ನೊಂದನ್ನು ಕೂಡ ಮಾಡಿ ತೋರಿಸ್ತೇನೆ ಈಗ. ನೋಡಿ ಇದು ಸ್ವಲ್ಪ ಸಣ್ಣ ಎಲೆ. ನಿಮಗೆ ಯಾವ ಅದಕ್ಕೆ ಎಲೆ ಬೇಕೋ ಆ ಅದಕ್ಕೆ ಎಲೆಯನ್ನು ತೆಕ್ಕೊಂಡು ಗುಂಡ ಮಾಡಿದರೆ ಆಯ್ತು. ನೋಡಿ ಒಂದು ಫೋಲ್ಡ್ ಮಾಡಿ ಒಳಗಡೆಯಿಂದ ಬೆರಳಿಟ್ಕೊಳ್ಬೇಕು, ಯಾಕಂದರೆ ನಮಗೆ ಈ ಕಡ್ಡಿ ಹಾಕಲಿಕ್ಕೆ ಸಪೋರ್ಟ್ ಆಗ್ತದಲ್ಲ ಹಾಗೆ. ನಂತರ ಎಲ್ಲ ಬದಿಗಳನ್ನು ಈ ರೀತಿಯಾಗಿ ಮಡಚಿ ಕಡ್ಡಿಯನ್ನು ಹಾಕಿಕೊಂಡು ಬಂದರೆ ಆಯಿತು. ಏನು ಕಷ್ಟವೇ ಇಲ್ಲ ನೋಡಿ. ಒಂದು 2 ಸಲ ಕಲಿತ್ರೆ ಆಗ್ತದೆ. ಫಸ್ಟಿಗೆ ಒಮ್ಮೆ ತಪ್ತದೆ, ಹಾಗೇನೆಲ್ಲ ಏನಿಲ್ಲ. ತಪ್ಪಿದ್ರೂ ಕೂಡ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡ್ಬೋದು. ನೋಡಿ ಎಲ್ಲಿಯೂ ಕೂಡ ಹೋಲ್ ಕಾಣೋದಿಲ್ಲ, ಕರೆಕ್ಟಾಗಿ ಬಂದಿದೆ. ಈಗ ಎಲ್ಲವೂ ಕೂಡ ಮಾಡಿ ಆಯಿತು. ಇನ್ನು ಇದರ ತುದಿಯನ್ನೊಂದು ಕಟ್ ಮಾಡುವ. ಇದು 3 ಬದಿಯ ತುದಿಗಳನ್ನು ಕಟ್ ಮಾಡಬೇಕು, ಇಲ್ಲದಿದ್ದರೆ ನಮಗೆ ಹಿಟ್ಟು ಹಾಕ್ಲಿಕ್ಕೆ ಆಗೋದಿಲ್ಲ ಇದಕ್ಕೆ. ಯಾಕಂದರೆ ಅದೆಲ್ಲ ತಾಗ್ತದಲ್ಲ, ಆಗ ಹಿಟ್ಟೆಲ್ಲ ಆಚೆ ಈಚೆ ಆಗ್ತದೆ ಹಾಕುವಾಗ. ಒಂದು ಬದಿಯನ್ನು ಇಟ್ಟರೆ ಆಯ್ತು, ಯಾಕಂದರೆ ನಾವು ಬಿಸಿ ಬಿಸಿ ತೆಗಿಬೇಕಲ್ಲ, ಮೇಲೆ ಎತ್ತಬೇಕಲ್ಲ. ಹಾಗೆ ಈ ರೀತಿಯಾಗಿ ಎತ್ತಿ ಕೆಳಗಿಟ್ಟರೆ ಆಯಿತು. ನಂತರ ಬೆಂದ ನಂತರ ಎಲ್ಲವನ್ನು ಕಟ್ ಮಾಡಿ ಇಡ್ತಿದ್ದೇನೆ. ಹಲಸಿನ ಎಲೆ ಕೊಟ್ಟಿಗೆ ಇದೇ ರೀತಿ ಬಾಳೆ ಎಲೆ ಕೊಟ್ಟಿಗೆ ಕೂಡ ಮಾಡ್ತಾರೆ. ಅದು ಕೂಡ ಬೇರೆ ಮೆಥಡಲ್ಲಿ ಕಟ್ತಾರೆ, ಅದು ಕೂಡ ಒಳ್ಳೆಯದೇ ಆಗ್ತದೆ. ಇದು ಕೂಡ ಒಳ್ಳೆಯದು ಬರ್ತದೆ. ಚೌತಿಗಳಲ್ಲಿ ಜಾಸ್ತಿಯಾಗಿ ನಾವು ಹಲಸಿನ ಎಲೆ ಕೊಟ್ಟಿಗೆಯನ್ನೇ ಮಾಡ್ತೇವೆ. ನೋಡಿ ಈಗೆಲ್ಲ ಆಯಿತು. ಇನ್ನು ಇದನ್ನು ಬೇಯಲಿಕ್ಕಿಡುವ. ಈಗ ಅದಕ್ಕಿಂತ ಮುಂಚೆ ಹಿಟ್ಟು ಹುಳಿ ಬಂದಿದೆ ಅಂತ ನೋಡುವ ಒಮ್ಮೆ. ನೋಡಿ ಕರೆಕ್ಟಾಗಿ ಹುಳಿ ಬಂದಿದೆ. ಇನ್ನು ಬೇಯಲಿಕ್ಕೆ ಇಟ್ಟರೆ ಆಯಿತು. ನೋಡಿ ಇನ್ನು ಹಿಟ್ಟು ಕೂಡ ನಮಗೆ ತುಂಬ ತೆಳುವಾಗಬಾರ್ದು, ದಪ್ಪ ಇರಬೇಕು ಈ ಕೊಟ್ಟಿಗೆ ಮಾಡುವಾಗ ನಮಗೆ. ಇಲ್ಲದಿದ್ದರೆ ಹಿಟ್ಟೆಲ್ಲ ಹೊರಗಡೆ ಬರ್ತದೆ. ಎಲ್ಲವನ್ನು ಹಾಕಿಕೊಳ್ಳುವ. ನಂತರ ಇದೊಂದು 40 ನಿಮಿಷ ಬೇಯಲಿ ಹೀಗೆಯೇ. ಈಗ ಒಂದು 40 ನಿಮಿಷ ಆಯಿತು ನೋಡಿ, ಕರೆಕ್ಟಾಗಿ ಬೆಂದಿದೆ. ಉಬ್ಬಿ ಕೂಡ ಬಂದಿದೆ ನಮ್ಮದು ಕೊಟ್ಟಿಗೆ. ನೋಡಿ ಹೇಗೆ ಬಂದಿದೆ ಅಂತ. ಈಗ ರೆಡಿಯಾಗಿದೆ ನಮ್ಮ ಹಲಸಿನ ಎಲೆಯ ಕಡುಬು. ಯಾವ ರೀತಿ ಬಂದಿದೆ ನೋಡಿ, ತುಂಬ ಸ್ಮೂತಾಗಿ ಕೂಡ ಬಂದಿದೆ. ಹಿಟ್ಟಂದರೆ ಒಳ್ಳೆ ಹುಳಿ ಬಂದಿತ್ತು, ಹಾಗಾಗಿ ತುಂಬ ಸ್ಮೂತಾಗಿ ಕೂಡ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಈ ರೀತಿಯಾಗಿ ಮನೆಯಲ್ಲೇ ಟ್ರೈ ಮಾಡಿ ತಿನ್ನಿ. ಈ ರೀತಿಯಾಗಿ ತಿಂದರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಇನ್ನು ಮುಂದಿನ ಹೊಸ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು.